ಉಜಿರೆ ವಜ್ರ ಆಗುವಂತಹ ಸಮಯ ಮೂಡಿ ಬಂದಿದೆ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಉಜಿರೆಯಲ್ಲಿ ಬ್ರಹ್ಮ ಕಲಸದ ಸಂಭ್ರಮ, ಅದರ ಜೊತೆಗೆ ಇಡೀ ಉಜಿರೆಯ ಚಿತ್ರಣವೇ ಬದಲಾಗುವಂತಹ ರೀತಿಯಲ್ಲಿ ಉಜಿರೆಯ ಜನಾರ್ದನ ಸ್ವಾಮಿ ದೇವಸ್ಥಾನದ ವಿಜಯ ಗೋಪುರ ಎದ್ದು ನಿಂತಿದೆ. ಅದರ ಉದ್ಘಾಟನೆ, ಬ್ರಹ್ಮ ಕಲಶೋತ್ಸವ, ಬ್ರಹ್ಮರಥದ ಸಮರ್ಪಣೆ ಎಲ್ಲವೂ ಕೂಡ ಬಹಳ ಚಂದವಾಗಿ ನಡೆಯೋದಕ್ಕೆ ತಯಾರಿಗಳಾಗಿವೆ. ಬಹಳ ವೈಭವಪೂರ್ಣ ಕಾರ್ಯಕ್ರಮಗಳಿಗಾಗಿ ಸಿದ್ಧತೆಗಳಾಗಿವೆ. ವೇದಿಕೆ ಸಜ್ಜಾಗಿದೆ, ಅನ್ನಪೂರ್ಣ ಛತ್ರ ಸಜ್ಜಾಗಿದೆ, ಅದರ ಜೊತೆಗೆ ಒಂದು ಡೆಕೋರೇಷನ್ ಕೂಡ ಆಗಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಉಜಿರೆ ಜನಾರ್ದನ ಸ್ವಾಮಿಯ ಆಡಳಿತ ಮುಕ್ತೇಶ್ವರರಾಗಿರ್ತಕ್ಕಂತಹ ಶರತ್ ಕೃಷ್ಣ ಪಡ್ವೆಟ್ ನಾಯರ್ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ. ನಮಸ್ಕಾರ. ನಾವು ಇವತ್ತು ನಿಮ್ಮನ್ನ ಮಾತನಾಡಿಸುವ ಮೂಲ ಉದ್ದೇಶ, ಈ ಒಂದೆಲ್ಲ ಬಹಳ ಅದ್ಭುತವಾದಂತಹ ತಯಾರಿ ಜಿಲ್ಲೆಯಲ್ಲೇ ಒಂದು ವಿಭಿನ್ನವಾದಂತಹ ರೀತಿಯಲ್ಲಿ ಉಜಿರೆಯಲ್ಲಿ ರೆಡಿ ಆಗ್ತಾ ಇದೆ ಅನ್ನುವಂಥ ಒಂದು ಟ್ರೆಂಡ್ ಇದೆ ಸರ್. ಈ ಬಗ್ಗೆ ಮಾತನಾಡುವ ಅಂತ. ಮತ್ತೊಂದು ಸಾಂಪ್ರದಾಯಿಕ ಚಪ್ಪರಗಳಿರ್ಬೋದು, ಎಲ್ಲವೂ ಕೂಡ ವೈಭವೋಪೇತವಾಗಿದೆ. ಅದೆಲ್ಲದರ ಬಗ್ಗೆ ಒಂದು ವಿಸ್ತೃತವಾದಂಥ ಮಾಹಿತಿ ಕೊಡಬೇಕು. ಅದರ ಜೊತೆಗೆ ನಮಗೆ ಏನೆಲ್ಲ ಆಗಿದೆ ಅಂತ ಸ್ವಲ್ಪ ವಿವರಿಸಬೇಕು. ಓಂ ಶ್ರೀ ಜನಾರ್ದನಾಯ ನಮಃ. ಎಲ್ಲರಿಗೂ ನಮಸ್ಕಾರಗಳು. ಮಾರ್ಚ್ 3ರಿಂದ ಮಾರ್ಚ್ 11ರವರೆಗೆ ನಡೆಯುವಂತಹ ಉಜಿರೆ ಜನಾರ್ದನ ದೇವಸ್ಥಾನದ ಪುನಃ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವ, ಅದರ ಜೊತೆಗೆ ವಿಜಯ ಗೋಪುರದ ಲೋಕಾರ್ಪಣೆ, ನೂತನ ಬ್ರಹ್ಮರಥ ಮತ್ತು ಪುಷ್ಪರಥ ಸಮರ್ಪಣಾ ಕಾರ್ಯಕ್ರಮಗಳು ನಡಿಲಿಕ್ಕಿದೆ. ಈ ಹಿನ್ನೆಲೆಯಲ್ಲಿ ಈ ದೇವಸ್ಥಾನ ಮತ್ತು ದೇವಸ್ಥಾನದ ಪರಿಸರದಲ್ಲಿ ಅತ್ಯಂತ ಭರದಿಂದ ಈ ತಯಾರಿಗಳು ಸಾಗ್ತಾ ಇರುವಂಥದ್ದನ್ನು ನಾವೆಲ್ಲ ನೋಡಿದ್ದೇವೆ. ಉಜಿರೆ ಅನ್ನುವಂಥದ್ದು ಒಂದು ಕೇಂದ್ರ ಸ್ಥಳ. ಎಲ್ಲ ಕಡೆಗಳಿಂದಲೂ ಶಿಕ್ಷಣಕ್ಕೋಸ್ಕರ ಇಲ್ಲಿಯ ಏನು ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು ಇದೆ, ಅದಕ್ಕೆ ದೇವರ ದರ್ಶನವನ್ನ ಪಡೀಲಿಕ್ಕೋಸ್ಕರ ಬೇರೆ ಬೇರೆ ಕಡೆಗಳಿಂದ ಬರುವಂತಹ ಒಂದು ಕೇಂದ್ರ ಸ್ಥಳ. ಇಂತಹ ಒಂದು ಕೇಂದ್ರ ಸ್ಥಳದ ಒಂದು ಆರಾಧ್ಯ ದೇವರು ಶ್ರೀ ಜನಾರ್ದನ ದೇವರು. ಈ ಜನಾರ್ದನ ದೇವರಿಗೆ 2001ರಲ್ಲಿ ಪೂರ್ಣ ಶಿಲಾಮಯವಾಗಿ ಜೀರ್ಣೋದ್ಧಾರ ಮಾಡಿ ಬ್ರಹ್ಮಕಲಶೋತ್ಸವ ಆಗಿ ಪುನಃ 12 ವರ್ಷದ ನಂತರ 2013ರಲ್ಲಿ ಬ್ರಹ್ಮಕಲಶೋತ್ಸವ ಆಗಿ ಈಗ 2026ರಲ್ಲಿ ಪುನಃ ಬ್ರಹ್ಮಕಲಶೋತ್ಸವದ ಸಿದ್ಧತೆಗಳು ಬಹಳ ವೇಗದಿಂದ ಎಲ್ಲರ ಉತ್ಸಾಹದಿಂದ ಪಾಲ್ಗೊಂಡು ಆಗ್ತಾ ಇದೆ. ಬಹುಶಃ ಉಜಿರೆ ಅನ್ನುವಂಥದ್ದು ಒಂದು ರೀತಿಯಲ್ಲಿ ಎಲ್ಲ ರೀತಿಯಿಂದಲೂ ವಿಭಿನ್ನ ಅಂತ ಹೇಳಿ ನಾನು ಭಾವಿಸ್ತೇನೆ. ಇಲ್ಲಿಯ ಶಿಕ್ಷಣ ಸಂಸ್ಥೆಗಳಿರ್ಬೋದು, ಇಲ್ಲಿಯ ಊರಿನ ಜನರ ಒಂದು ನಾಡಿ ಮಿಡಿತ ಇರ್ಬೋದು, ಇಲ್ಲಿಯ ಜನರು ಕೊಡುವಂತಹ ಸ್ಪಂದನೆ ಇರ್ಬೋದು, ಇದೆಲ್ಲ ವಿಭಿನ್ನವಾಗಿ ಇರುವಂಥದ್ದು. 2001ರಲ್ಲಿ ನಡೆದಂತಹ ಬ್ರಹ್ಮಕಲಶೋತ್ಸವ ಏನು ಕಾರ್ಯಕ್ರಮ ಇದೆ, ಅದು ಅಂದಿನ ಕಾಲದಲ್ಲಿ ಬಹುಶಃ ನಮ್ಮ ಜಿಲ್ಲೆಯಲ್ಲಿ ಒಂದು ವಿಭಿನ್ನವಾದಂತಹ ಮಾದರಿ ಅನ್ನುವಂತಹ ರೀತಿಯಲ್ಲಿ ಆದಂಥದ್ದು. ಹಾಗಾಗಿ ಈ ಬಾರಿ ಕೂಡ ನಮ್ಮೆಲ್ಲರ ಆಶಯ ಏನು ಅಂತ ಹೇಳಿದರೆ, ಇವತ್ತು ನಮ್ಮ ದೇವಸ್ಥಾನ ಕೂಡ ಬಹಳ ಒಂದು ರೀತಿಯ ವೈಭವಯುತವಾಗಿ ಬಹಳ ಭವ್ಯವಾಗಿ ತಲೆ ಎತ್ತಿ ನಿಂತಿರುವಂತಹ ರಾಜಗೋಪುರ, ಮತ್ತೆ ದೇವಸ್ಥಾನದ ಒಳಗಡೆ ಆಗಿರುವಂತಹ ಕೆಲಸಗಳು, ಅದರ ಜೊತೆಗೆ ಈಗ ಇನ್ನು ಆಗಬೇಕಾಗಿರುವಂತಹ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ, ಅದು ಕೂಡ ವಿಭಿನ್ನವಾಗಿರಬೇಕು ಅನ್ನುವಂತಹ ಒಂದು ಆಶಯದಿಂದ ನಾವೆಲ್ಲ ಇವತ್ತು ಸಿದ್ಧತೆಗಳನ್ನ ಮಾಡ್ತಾ ಇದ್ದೇವೆ. ಸರ್, ನಮಗೆ ಎಲ್ಲ ಸಿದ್ಧತೆಗಳನ್ನ ತೋರಿಸ್ಬೋದು ಅಂದ್ರೆ ಪ್ರತಿಯೊಂದು ಏನೇನಾಗಿದೆ ಈ ಸಲದ ಬ್ರಹ್ಮಕಲಶದಲ್ಲಿ ಇಂಥದ್ದು ಕೆಲಸಗಳಾಗಿವೆ, ಮತ್ತು ಈ ಸಲ ಬ್ರಹ್ಮಕಲಶಕ್ಕೆ ತಯಾರಿಗಳು ಕೂಡ ಅದ್ಭುತವಾಗಿದೆ. ಅವೆಲ್ಲವನ್ನು ಕೂಡ ಒಂದು ಸ್ವಲ್ಪ ತಿಳಿಸಿ ನೋಡಿ. ಮೊದಲನೇದಾಗಿ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇರುವಂಥದ್ದು ನಾಡಿದ್ದು ಮಾರ್ಚ್ 4ರಂದು ಲೋಕಾರ್ಪಣೆಗೊಳ್ಳಿಕ್ಕಿರುವಂತಹ ಭವ್ಯವಾದಂತಹ ರಾಜಗೋಪುರ. ಅದಕ್ಕೆ ಈ ಹಿಂದೆ ಈ ಕ್ಷೇತ್ರದ ಆಡಳಿತ ಮುಕ್ತೇಶ್ವರರು ಆಗಿದ್ದಂತಹ ಉಜಿರೆಯ ದನಿಗಳೆಂದೇ ಖ್ಯಾತಿಯನ್ನ ಪಡೆದಂತಹ ಕೀರ್ತಿಶೇಷ ವಿಜಯರಾಘವ ಪಡ್ವೆಟ್ನಾಯರ ಒಂದು ಹೆಸರಿನಲ್ಲಿ ಅದಕ್ಕೆ ವಿಜಯ ಗೋಪುರ ಅನ್ನುವಂತಹ ಒಂದು ಹೆಸರನ್ನಿಟ್ಟು ನಾಡಿದ್ದು ಲೋಕಾರ್ಪಣೆಗೊಳ್ಳಿಕ್ಕಿದೆ. ಬಹುಶಃ ಇಂತಹ ಒಂದು ವಾಸ್ತುಶಿಲ್ಪ, ಇಷ್ಟು ಭವ್ಯವಾಗಿ ಇರುವಂತಹ ಒಂದು ರಾಜಗೋಪುರ ನಮ್ಮ ಜಿಲ್ಲೆಯಲ್ಲಿ ಬಹಳ ಕಡಿಮೆ ಅಂತ ಹೇಳ್ಬೋದು. ಆ ರೀತಿಯಲ್ಲಿ ಈ ಕೆಲಸಗಳು ಮೂಡಿ ಬಂದಿದೆ. ಬಹುಶಃ ಈ ವಿಭಿನ್ನತೆ ಏನು ನೀವು ಹೇಳಿದ್ದೀರಿ, ಈ ವಿಭಿನ್ನತೆ ಇದರಿಂದಲೇ ಆರಂಭಗೊಳ್ತದೆ ಅನ್ನುವಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಜನಾರ್ದನ ದೇವಸ್ಥಾನ ಅಂತ ಹೇಳಿದ್ರೆ ನಮ್ಮ ರಾಜ್ಯದಲ್ಲಿ ಅತ್ಯಂತ ಪ್ರಾಚೀನವಾದ ದೇವಸ್ಥಾನ. 1000 ವರ್ಷಕ್ಕಿಂತಲೂ ಹಿಂದೆ ಒಂದು ಪುರಾತನವಾದ ಒಂದು ಇತಿಹಾಸ ಇದೆ. ಆ ಇತಿಹಾಸಕ್ಕೆ ತಕ್ಕ ಹಾಗೆ ಆಮೇಲೆ ಇದು ಈ ಸೀಮೆಯ ದೇವಸ್ಥಾನ ಕೂಡ ಹೌದು. ಸೀಮೆಯ ಪ್ರಧಾನ ವಿಷ್ಣು ದೇವಸ್ಥಾನ, ಬಂಗಾಡಿ ಸೀಮೆಯ. ಇವತ್ತು ಕೇವಲ ಉಜಿರೆ ಗ್ರಾಮ ಮಾತ್ರ ಅಲ್ಲ, ಇಲ್ಲಿಯ ಪರಿಸರದ ಒಂದು 8-10 ಗ್ರಾಮಗಳಿಗೆ ಇದು ಸಂಬಂಧಪಟ್ಟಂತಹ ದೇವಸ್ಥಾನ. ಹಾಗಾಗಿ
ಇಂತಹ ಒಂದು ದೇವಸ್ಥಾನ ಇವತ್ತು ಅತ್ಯಂತ ಭವ್ಯವಾಗಿ ಕೆಲಸಗಳು ನಡೀತಾ ಇರುವಂಥದ್ದು, ಜೀರ್ಣೋದ್ಧಾರ ಆಗ್ತಾ ಇರುವಂಥದ್ದು ಕೇವಲ ಉಜಿರೆ ಮಾತ್ರ ಅಲ್ಲ, ಈ ಸುತ್ತಮುತ್ತಲಿನ 8-10 ಗ್ರಾಮಸ್ಥರಿಗೆ ಒಂದು ರೀತಿಯ ಒಂದು ವಿಶೇಷವಾದಂತಹ ಒಂದು ಅಭಿಮಾನ, ಭಕ್ತಿ ಭಾವಗಳು ಈ ಬಾರಿ ನಮಗೆ ಕಾಣ್ತಾ ಇರುವಂಥದ್ದು ಬಹಳ ವಿಶೇಷ ಅಂತ ಹೇಳಿ ನಾನು ಭಾವಿಸ್ತೇನೆ. ಸರ್, ನಾವು ದೇವಸ್ಥಾನದ ಒಳಭಾಗಕ್ಕೆ ಹೋಗುವ ಸರ್. ಯಾಕಂತಾರೆ ಬಹಳ ವಿಶೇಷವಾಗಿ ದೇವಸ್ಥಾನದ ರಾಜಗೋಪುರ ಒಂದು ತಲೆ ಎತ್ತಿ ನಿಂತಿದೆ. ಇದೀಗ ಬಹಳ ಅದ್ಭುತವಾದಂಥ ರೀತಿ ವೈಟ್ ಮತ್ತು ಶಿಲೆ ಎರಡೂ ಕೂಡ ಬಹಳ ವಿಶೇಷವಾಗಿ ಕಾಣುತ್ತೆ, ಮತ್ತು ಮರದ ಕೆತ್ತನೆಗಳು ಕೂಡ ಬಹಳ ವಿಶೇಷವಾಗಿದೆ. ಒಂದು ಕಂಪ್ಲೀಟ್ ದೇವಸ್ಥಾನವನ್ನ ತೋರಿಸ್ಬೇಕು ಸರ್. ಹೋಗುವ. ಖಂಡಿತ. ನೋಡಿ, ಇದು ನಾವು ಏನು ಈಗ ರಾಜಗೋಪುರದ ಎದುರು ನಿಂತಿದ್ದೇವೆ, ಇದು ನೆಲದಿಂದ 51 ಅಡಿ ಎತ್ತರದಲ್ಲಿ ಇರುವಂತಹ ಒಂದು ಇಡೀ ಸ್ಟ್ರಕ್ಚರ್ ಅದು. ಇದು ಸಂಪೂರ್ಣ ಈ ಗೋಪುರ, ಮೇಲಿನ ಗೋಪುರವನ್ನು ಬಿಟ್ಟು ಕೆಳಗಿನ ಎಲ್ಲ ಸಂಪೂರ್ಣ ಏನು ಕಟ್ಟಡ ಇದೆ ಅದು ಶಿಲಾಮಯ ಕಟ್ಟಡ. ಇಡೀ ಕೆಲಸವನ್ನ ಶಿಲೆಯಿಂದಲೇ ಮಾಡಿದ್ದಂಥದ್ದು. 2 ಬದಿಯ ಪೌಳಿಗಳು, ಮೇಲೆ ಸಿಮೆಂಟ್ನ ಕುಸರಿ ಕೆಲಸ ಮಾಡಿದ್ದೇವೆ. ಒಂದು ರೀತಿಯಲ್ಲಿ ಬಹಳ ಅದ್ಭುತವಾಗಿ ಮೂಡಿ ಬಂದಿರುವಂಥದ್ದು ನಮಗೆಲ್ಲ ನಾವು ನೋಡಿದ್ದೇವೆ. ಇದರ ಜೊತೆಗೆ ಇಲ್ಲಿ ಮರದ ಹೆಬ್ಬಾಗಿಲೇನಿದೆ ಅದು ಕೂಡ ಮರದ ಕೆತ್ತನೆ ಅತ್ಯಂತ ಅದ್ಭುತವಾಗಿ ಮಾಡಿದಂಥದ್ದು. ಬೆಳಾಲಿನ ಶಶಿಧರ ಆಚಾರ್ಯ ತಂಡದ ನೇತೃತ್ವದಲ್ಲಿ ಕೆತ್ತನೆಗಳು ತಾವು ನೋಡ್ತಾ ಇದ್ದೀರಿ. ದಶಾವತಾರದ ಕೆತ್ತನೆಗಳು ಇಲ್ಲಿ ಕಾಣಲಿಕ್ಕೆ ಸಿಗ್ತಾ ಇದೆ. ಬಹಳ ಅದ್ಭುತವಾಗಿ ಮೂಡಿ ಬಂದಿರುವಂಥದ್ದು ನಮಗೆಲ್ಲ ಅತ್ಯಂತ ಸಂತೋಷದ ಸಂಗತಿ. ಇದಕ್ಕೆ ಮುಚ್ಚಿಗೆ ಕೂಡ ಹಾಗೆ ಬಹಳ ಅದ್ಭುತವಾದಂತಹ ಮರದ ಕೆತ್ತನೆಯ ಕೆಲಸ, ಅದು ಕೂಡ ಶಶಿಧರ ಆಚಾರ್ಯ ಬೆಳಾಲು ಅವರ ನೇತೃತ್ವದಲ್ಲಿ ನಡೆದಿದೆ. ಈ ರಾಜಗೋಪುರಕ್ಕೆ ಹೊಂದಿಕೊಂಡಂತೆ 2 ಬದಿಗಳಲ್ಲಿ, ಎಡ ಮತ್ತು ಬಲ ಬದಿಗಳಲ್ಲಿ ಪೌಳಿಯನ್ನ ನಾವು ಕಾಣ್ತೇವೆ. ಇದು ಕೂಡ ಸಂಪೂರ್ಣ ಶಿಲಾಮಯ, ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ. ಕೆತ್ತನೆಗಳು ಇರಲಿ, ಮತ್ತೆ ನಮಗೆ ಸಾಂಪ್ರದಾಯಿಕವಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನು ಹಂಚಿನ ಮಾಡಿದೆ ಅದನ್ನ ನಾವು ಅಳವಡಿಸಿದ್ದೇವೆ. ಸಾಂಪ್ರದಾಯಿಕವಾಗಿಯೇ ಕಾಣಬೇಕು ಅನ್ನುವಂತಹ ಒಂದು ದೃಷ್ಟಿಯಲ್ಲಿ ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ. ಈ ಎಲ್ಲ ಕೆಲಸಗಳನ್ನ ಮಾಡಿದವರು ನಮ್ಮ ಲಾಯ್ಲಾದ ಶ್ರೀ ರಮೇಶ್ ಅನ್ನುವಂಥವ್ರು. ಬಹುಶಃ ಒಂದು ರೀತಿಯಲ್ಲಿ ನಾವು ಹೇಳೋದಿದ್ರೆ ಇದು ಎಲ್ಲ ನಮ್ಮ ಊರಿನವರೇ ಮಾಡಿದಂತಹ ಕೆಲಸ. ಇವತ್ತು ಶಿಲೆಯ ಕೆಲಸವನ್ನ ರಮೇಶ್ ಅವರು ಮಾಡ್ತಾ ಇದ್ದಾರೆ ಲಾಯ್ಲಾದ. ಆಮೇಲೆ ಮೇಲಿನ ಏನು ಸಿಮೆಂಟ್ ಕುಸರಿ ಕೆಲಸ ಇದೆ ಅದನ್ನ ಕೃಷ್ಣಪ್ಪ ಅನ್ನುವಂಥವ್ರು, ಅವರು ಕೂಡ ಮೂಲತಃ ಉಜಿರೆಯವರೇ, ಅವರ ನೇತೃತ್ವದಲ್ಲಿ ಆ ಕೆಲಸ ಆಗಿದೆ. ಇಲ್ಲಿಯ ಫ್ಯಾಬ್ರಿಕೇಶನ್ಗಳು ಕೆಲಸಗಳೆಲ್ಲ ರಾಜ ಹೆಗಡೆ ಅವರು ಮಾಡಿದ್ದಾರೆ. ಹಾಗಾಗಿ ಎಲ್ಲ ಕೆಲಸವೂ ನಾವು ಹೊರಗಿನಿಂದ ಯಾರನ್ನ ಕರೆಸಿ ಮಾಡಿದ್ದಲ್ಲ, ಊರಿನವರೇ ಮಾಡಿದಂತಹ ಒಂದು ಕೆಲಸ. ಅದರಲ್ಲೂ ಈ ಉಜಿರೆ ದೇವಸ್ಥಾನ ವಿಭಿನ್ನತೆಯನ್ನ ಕಾಪಾಡಿಕೊಂಡಿದೆ ಅನ್ನುವಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿದೆ. ಸರ್, ದೇವಸ್ಥಾನದ ಈ ಸುತ್ತುಕೋಳಿಯ ಮೇಲ್ಭಾಗ ಸರ್, ಇದು ಕೂಡ ಬಹಳ ವಿಶೇಷವಾಗಿ ಕಾಣ್ತಾ ಇದೆ. ಹೌದು, ಅದು ಕೂಡ ಮುಚ್ಚಿಗೆ ಬಹಳ ಕಲಾತ್ಮಕವಾಗಿ ಶ್ರೀ ಮೋಹನ್ ಕುಮಾರ್ ಲಕ್ಷ್ಮಿ ಗ್ರೂಪ್ಸ್ ಅವರ ತಂಡ ಇದರ ನೇತೃತ್ವವನ್ನು ವಹಿಸಿಕೊಂಡು ಮಾಡಿದಂತಹ ಕೆಲಸಗಳು. ಐತಿಹಾಸಿಕವಾಗಿ ಇಲ್ಲಿಯ ದೇವಸ್ಥಾನದ ಇನ್ನೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ, 800 ವರ್ಷಗಳ ಹಿಂದೆ ಉಡುಪಿಯ ಶ್ರೀ ಮಧ್ವಾಚಾರ್ಯರು ಈ ಕ್ಷೇತ್ರಕ್ಕೆ ಬಂದು ಈ ಕ್ಷೇತ್ರದಲ್ಲಿ ಇದ್ದಂತಹ ವಿದ್ವಾಂಸರ ಜೊತೆಗೆ ಚರ್ಚೆಗಳನ್ನ ಮಾಡಿ ಆ ಮೂಲಕ ಒಂದು ಇಲ್ಲಿಯ ಗ್ರಂಥವನ್ನ ಬರೆದಿರುವಂಥದ್ದು ನಮಗೆಲ್ಲ ತಿಳಿದಿರುವಂಥ ವಿಷಯ. ಕರ್ಮ ನಿರ್ಣಯ ಅನ್ನುವಂತಹ ಒಂದು ಗ್ರಂಥವನ್ನ ಬರೆದಂತಹ ಜಾಗ ಈ ಉಜಿರೆಯ ಶ್ರೀ ಜನಾರ್ದನ ದೇವಸ್ಥಾನ. ಅವರು ಕೂತ್ಕೊಂಡಂತಹ ಕಲ್ಲು ಈಗಲೂ ಇದೆ. ಶ್ರೀ ಮಧ್ವ ಮಂಟಪ ಅನ್ನುವಂತಹ ಒಂದು ಜಾಗವನ್ನ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಮಧ್ವಾಚಾರ್ಯರ ಒಂದು ಪ್ರತಿಮೆ, ಮೂರ್ತಿಯನ್ನ ನಾವು ಪ್ರತಿಷ್ಠಾಪನೆ ಮಾಡಿದ್ದೇವೆ. ಇಲ್ಲಿ ಅವರು ಕೂತ್ಕೊಂಡಂತಹ ಕಲ್ಲು ಕೂಡ ನಮ್ಮ ಎದುರಿಗೆ ಇದೆ. ಇವತ್ತು ಈ ಮಧ್ವ ಮಂಟಪ ಕೂಡ ನವೀಕರಣಗೊಳ್ತಾ ಇದೆ. ಈ ವಸಂತ ಮಂಟಪ ಮುಂಚೆ ಇರಲಿಲ್ಲ ಸರ್? ವಸಂತ ಮಂಟಪ ಮುಂಚೆ ಇತ್ತು. ವಸಂತ ಮಂಟಪ ಅಂದ್ರೆ ಇಲ್ಲಿ ಉತ್ಸವಗಳು ಆಗುವ ಸಂದರ್ಭದಲ್ಲಿ ದೇವರು ಇಲ್ಲಿ ಕುಳಿತುಕೊಂಡು ಪೂಜೆ ಆಗುವಂತಹ ಒಂದು ಮಂಟಪ. ಅದು ಇಷ್ಟು ಒಳ್ಳೆಯ ರೀತಿಯಲ್ಲಿ ಇರಲಿಲ್ಲ. ಅದನ್ನು ನಮ್ಮ ಭಕ್ತರ ಒಂದು ರೀತಿಯ ಬೇಡಿಕೆ ಏನಿತ್ತು, ಆ ಬೇಡಿಕೆಗೆ ತಕ್ಕ ಹಾಗೆ ನಾವು ಅದನ್ನ ಸ್ವಲ್ಪ ಕುಸರಿ ಕೆಲಸ ಇರ್ಬೋದು, ಸಿಮೆಂಟಿನ ಕೆಳಗಡೆಗೆ ಗ್ರಾನೈಟ್ ಕಲ್ಲನ್ನ ಅಳವಡಿಸುವಂತ ಕೆಲಸ ಇರ್ಬೋದು, ಅಂತಹ ನವೀಕರಣ ಕೆಲಸಗಳನ್ನ ನಾವು ತೆಗೆದುಕೊಂಡಿದ್ದೇವೆ. ಓಕೆ. ಇನ್ನು ಸರ್, ಕೊಡಮಣಿತಾಯ ದೈವಕ್ಕೂ ಉಜಿರೆಗೂ ಯಾವ ರೀತಿಯಾದಂತಹ ಲಿಂಕ್ ಸರ್? ಹೇಗೆ? ಉಜಿರೆಯ ಗ್ರಾಮ ದೈವ ಕೊಡಮಣಿತಾಯ,
ಅತ್ಯಂತ ಪ್ರಧಾನ ದೈವ ಕೊಡಮಂತಾಯ. ಆ ಕೊಡಮಂತಾಯನ ಮೂಲ ಸ್ಥಾನ ಇಲ್ಲಿ ನಮ್ಮ ದೇವಸ್ಥಾನದ ಆವರಣದಲ್ಲಿದೆ. ಅದು ಕೂಡ ನವೀಕರಣಗೊಳ್ತಾ ಇದೆ. ಆಮೇಲೆ ನಾಡಿದ್ದು ಬ್ರಹ್ಮಕಲಶದ ಸಮಯದಲ್ಲಿ ಅದು ಪುನಃ ಪ್ರತಿಷ್ಠೆಗೊಳ್ಳಿಕ್ಕಿದೆ. ಹೊಸ ಬಿಂಬ ನಾವು ಅದನ್ನ ತಯಾರು ಮಾಡಿದ್ದೇವೆ. ಅದನ್ನ ಮಾನ್ಯ ತಂತ್ರಿಗಳ ನೇತೃತ್ವದಲ್ಲಿ ಅದನ್ನ ಪುನಃ ಪ್ರತಿಷ್ಠೆ ಕೂಡ ಮಾಡ್ತಾ ಇದ್ದೇವೆ. ಇದು ಹೊಸ ದೇವಸ್ಥಾನದ ಹೊಸ ಆಡಳಿತ ಕಚೇರಿ. ಇಲ್ಲಿಯವರೆಗೆ ನಾವು ದೇವಸ್ಥಾನದ ಒಳಗಡೆಯೇ ಒಂದು ಕೋಣೆಯಲ್ಲಿ ನಾವು ಆಡಳಿತವನ್ನ ಮಾಡ್ತಾ ಇದ್ದೆವು. ಅಲ್ಲಿ ಸ್ವಲ್ಪ ಸ್ಥಳಾವಕಾಶದ ಕೊರತೆ ಇದೆ ಮತ್ತು ದೇವಸ್ಥಾನದ ವಾಸ್ತುವಿನ ಪ್ರಕಾರ ದೇವಸ್ಥಾನದ ಒಳಗಡೆ ಯಾವುದೇ ವ್ಯವಹಾರಗಳು ನಡಿಬಾರದು ಅನ್ನುವಂತಹ ಒಂದು ಶಾಸ್ತ್ರ ಇದೆ. ಆ ಹಿನ್ನೆಲೆಯಲ್ಲಿ ನಾವು ಬಹಳ ದಿನಗಳಿಂದ ಒಂದು ಪ್ರತ್ಯೇಕ ಆಡಳಿತ ಕಚೇರಿ ಆಗಬೇಕು ಅನ್ನುವಂತಹ ಒಂದು ದೃಷ್ಟಿಯಿಂದ ಈ ಬಾರಿ ಬ್ರಹ್ಮಕಲಶೋತ್ಸವದ ಸಮಯದಲ್ಲಿ ಹೊಸ ಆಡಳಿತ ಕಚೇರಿಯನ್ನ ನಿರ್ಮಾಣವನ್ನ ಮಾಡಿದ್ದೇವೆ. ಇದರ ಜೊತೆಗೆ ಇದಕ್ಕೆ ಹೊಂದಿಕೊಂಡಂತೆ 2 ಕೋಣೆಗಳನ್ನ, ತಂತ್ರಿ ನಿವಾಸವನ್ನ ಕೂಡ ನಾವು ಇಲ್ಲಿ ನಿರ್ಮಾಣ ಮಾಡಿದ್ದೇವೆ. ಕೆಳಗಡೆ ಪಾರ್ಕಿಂಗ್, ಮೇಲ್ಗಡೆ ಒಂದು ಚಿಕ್ಕ ಸಭಾಭವನದ ರೀತಿಯಲ್ಲಿ ಸಭೆಗಳನ್ನ ನಡೆಸುವಂತಹ ಒಂದು ಸಂದರ್ಭ, ಅವಕಾಶ ಇರುವಂತಹ ಒಂದು ಚಿಕ್ಕ ಸಭಾಭವನ ಕೂಡ. ಸಭಾಭವನ ಎಷ್ಟು ಜನಕ್ಕೆ? ಒಂದು 50 ಜನ ಕೂತ್ಕೊಂಡು ಒಂದು ಮೀಟಿಂಗ್, ಒಂದು ಚಿಕ್ಕ ಸಭೆಯನ್ನ ಮಾಡುವಂತಹ ಒಂದು ಸ್ಥಳಾವಕಾಶ ಇರುವಂತಹ ಒಂದು ಚಿಕ್ಕ ಹಾಲ್ ಅನ್ನ ಕೂಡ ನಾವು ನಿರ್ಮಾಣವನ್ನ ಮಾಡ್ತಾ ಇದ್ದೇವೆ. ಇದು ದೇವಸ್ಥಾನದ ಹೊರಭಾಗ. ಅಂದ್ರೆ ನಾವು ಇದನ್ನು ಫಸ್ಟ್ ಯಾಕೆ ತೋರಿಸ್ತಾ ಇದೀವಿ ಅಂದ್ರೆ, ದೇವಸ್ಥಾನ ಎಂಟ್ರಿ ಆದ ಕೂಡಲೇ ನಮಗೆ ಲೆಫ್ಟ್ ಸೈಡ್ ಅಲ್ಲಿ ಕಾಣ್ತದೆ. ಇಲ್ಲಿಯ ದೈವಸ್ಥಾನ ಇರ್ಬೋದು, ಇಲ್ಲಿಯ ಮಧ್ವಾಚಾರ್ಯರು ಕುಳಿತುಕೊಂಡಿರುವಂಥ ಸ್ಥಳ ಇರ್ಬೋದು. ಇವನ್ನ ದೇವಸ್ಥಾನದ ಒಳಭಾಗದಲ್ಲಿ ಇನ್ನೂ ಅದ್ಭುತವಾದಂತಹ ರೀತಿಯಲ್ಲಿ ಕೆಲಸ ಕಾರ್ಯಗಳಾಗಿವೆ. ಒಳಭಾಗವನ್ನು ಸರ್ ಈಗ ತೋರಿಸ್ತಾರೆ, ಅಲ್ಲಿಗೆ ಹೋಗುವ. ಸರ್, ನಿಮ್ಮ ತಾಯಿ ಮಾತಾಡುವಾಗ ಹೇಳ್ತಿದ್ರು ಸರ್, ಅವರು ಆರಂಭದಲ್ಲಿ 1972ರಲ್ಲಿ ಉಜಿರೆಗೆ ಬಂದಾಗ ನನಗೆ ನಾಚಿಕೆ ಮುಳ್ಳು ಕಾಲಿಗೆ ತಾಗ್ತಾ ಇತ್ತು ದೇವಸ್ಥಾನದ ಆವರಣದಲ್ಲಿ ಸುತ್ತು ಬರುವಾಗ ಅಂತ. ಇವತ್ತು ಕಂಪ್ಲೀಟ್ ಬದಲಾಗಿದೆ. ದೇವಸ್ಥಾನದ ಒಳಭಾಗ ಬಿಡಿ, ಕಂಪ್ಲೀಟ್ ಹೊರಭಾಗ ಅಂಗಣವು ಕೂಡ ಕಲ್ಲು ಹಾಸಿನಿಂದ ಆಗಿದೆ. ಇದು ಕೂಡ ಈ ಬಾರಿ ಅದೇ, ಅಂದ್ರೆ ಒಳಭಾಗದಲ್ಲಿ ಮಾತ್ರ ಕಲ್ಲು ಹಾಸಿ ಇತ್ತಲ್ಲ? ಹೌದು ಹೌದು. ನಮ್ಮ ತಾಯಿ ಹೇಳಿದ್ದಂಥದ್ದು ಬಹಳ ಸತ್ಯ. ಯಾಕೆಂತ ಹೇಳಿದ್ರೆ ನಾನು ಚಿಕ್ಕನು ಇರುವಾಗ ನೆನಪಿದೆ. ಒಳಗಿನ ಭಾಗದಲ್ಲಿಯೂ ಕೂಡ ಹೆಗ್ಗಣಗಳು, ಹಾವುಗಳು, ಮತ್ತೆ ನನ್ನ ತಾಯಿ ಹೇಳಿದ ಹಾಗೆ ನಾಚಿಗೆ ಮುಳ್ಳು ಬೆಳೆಯುವಂತಹ ಪ್ರದೇಶ ಆಗಿತ್ತು. ಬಹುಶಃ ಆ ಕಾಲದಲ್ಲಿ ಜನಗಳಿಗೆ ಒಂದು ರೀತಿಯ ನಮ್ಮ ಶ್ರದ್ಧಾ ಕೇಂದ್ರಗಳು ಈ ರೀತಿ ಇರಬೇಕು ಅನ್ನುವಂತಹ ಒಂದು ಕಲ್ಪನೆ ಇರಲಿಲ್ಲ. ಹಾಗಾಗಿ ಅದು ಒಂದು ಪಾಳು ಬಿದ್ದ ರೀತಿಯಲ್ಲಿ ಇತ್ತು. ಇವತ್ತಿನ ಒಂದು ರೂಪಕ್ಕೂ ಆ ಹಿಂದಿನ ರೂಪಕ್ಕೂ ನೋಡಿದಾಗ ಬಹಳ ಅಜಗಜಾಂತರ ವ್ಯತ್ಯಾಸವನ್ನು ನಾವು ಕಾಣ್ತಾ ಇದ್ದೇವೆ. ಇವತ್ತು ನಾವು ಇಲ್ಲಿ ನಿಂತಿರುವಂಥದ್ದು ಜನಾರ್ದನ ದೇವಸ್ಥಾನದ ಹೊರಾಂಗಣ. ಇದು ಹಿಂದೆ ಇದರ ಇಂಟರ್ಲಾಕ್ ನಾವು ಅಳವಡಿಸಿದ್ದೆವು. ಅದರ ಜೊತೆಗೆ ಆಚೆ ಸಿಮೆಂಟ್ ನೆಲ ಇತ್ತು. ಅದನ್ನೆಲ್ಲ ನಾವು ತೆಗೆದು ಹಾಸುಕಲ್ಲನ್ನು ನಾವು ಹಾಸಿದ್ದೇವೆ, ಶಿಲೆಯ ಹಾಸುಕಲ್ಲನ್ನು ಹಾಕಿದ್ದೇವೆ. ಈ ಕೆಲಸವನ್ನು ಮಾಡಿದಂಥವರು ನಮ್ಮ ಉಳ್ಳಾಲದ ಶೇಖರ್ ಸೋಮೇಶ್ವರ ಅನ್ನುವಂಥವರು. ಬಹಳ ಮಿತದರದಲ್ಲಿ ಅವರು ನಮಗೆ ಬಹಳ ಒಳ್ಳೆಯ ಕೆಲಸಗಳನ್ನು ಮಾಡಿಕೊಟ್ಟಿದ್ದಾರೆ. ಸುಮಾರು 25,000 ಚದರ ಅಡಿ ವಿಸ್ತೀರ್ಣದಲ್ಲಿ ಈ ಹಾಸುಗಲ್ಲು ಹಾಸುವಂತಹ ಕೆಲಸ ನಡೆದಿದೆ. ಓಕೆ, ದೇವಸ್ಥಾನದ ಒಳಭಾಗಕ್ಕೆ ಹೋಗ್ತಾ ಇದ್ದೇವೆ ಸರ್. ಇಲ್ಲಿ ಈ ಕಂಬಗಳೆಲ್ಲ ಹೊಸತ್ತು ಸರ್? ಈಗ ಇಲ್ಲ, ಇದು ಹಿಂದೆ ಇತ್ತು. ಅದಕ್ಕೆ ಸ್ವಲ್ಪ ಹೊಸ ರೂಪವನ್ನು ನಾವು ಕೊಟ್ಟಿದ್ದೇವೆ. ಮಹಾಬಲಿಪೀಠ ಇರಲಿ, ಧ್ವಜಸ್ತಂಭ ಇರಲಿ, ಎಲ್ಲ ಹಿಂದೆ ಇದ್ದಂತಹ ಇದೆ. ಇನ್ನು ಇಲ್ಲಿ ಹೊಸದು ಆಗಿರುವಂಥದ್ದು ಇಲ್ಲಿ ಎದುರುಗಡೆ ಏನು ಕೆಲಸ ಆಗಿದೆ, ಇಲ್ಲಿ ಶಿಲೆಯ ಏನು ನಾವು ನೋಡ್ತಾ ಇದ್ದೇವೆ ಇಲ್ಲಿ, ಅದು ಹೊಸ ಕೆಲಸ ಇದು ಇಲ್ಲಿ. ಹೌದು. ಆಮೇಲೆ ಇಲ್ಲಿ 4 ಕಂಬಗಳು ಏನಿದೆ ಅದಕ್ಕೆ ಮರದ ಕೆತ್ತನೆಯನ್ನು ಅಳವಡಿಸುವಂತಹ ಕೆಲಸವನ್ನ ಮಾಡಿದ್ದೇವೆ. ಆಮೇಲೆ ಮೇಲಿನ ಕೆತ್ತನೆಯ ಮುಚ್ಚಿಗೆ ಇರ್ಬೋದು, ಅಥವಾ ನಮ್ಮ ಎದುರಿನ ಭಾಗದ ಮಹಾದ್ವಾರ, ಮಹಾದ್ವಾರಕ್ಕೆ 2 ಬದಿ ಹೊಂದಿಕೊಂಡಂತೆ ಇರುವಂತಹ ಮರದ ಕುಸುರಿ ಕೆಲಸಗಳು, ಇದೆಲ್ಲ ಹೊಸ ನವೀಕರಣ ಕೆಲಸಗಳು. ಮತ್ತೆ ಸುತ್ತಲಿನ ಅಲ್ಲಲ್ಲಿ ಇರುವಂತಹ ಕೆತ್ತನೆಗಳು ಕೂಡ ಹೌದು. ಎಲ್ಲ ಸಿಮೆಂಟ್ ಏನು ಕುಸುರಿ ಕೆಲಸಗಳಿದೆ ಅದೆಲ್ಲ ಹಿಂದೆ ಇರಲಿಲ್ಲ. ಈಗ ಈ ಬಾರಿ ಇದು ಆಗ್ತಾ ಇದೆ. ಓಕೆ, ಇಲ್ಲಿ ತೋರಿಸ್ಬೋದು ಮರದ ಕೆತ್ತನೆಗಳನ್ನು ತೋರಿಸ್ತದೆ. ಇದು ಸರ್ ಹೇಳಿದೀಗ ಅದರ 4 ಕಂಬಗಳು, ಸುತ್ತಲಿನ ಕೆತ್ತನೆ, ಬಹಳ ವಿಶೇಷವಾಗಿ ದಕ್ಷಿಣ ಕನ್ನಡದಲ್ಲಾಗುವಂತಹ ಒಂದಷ್ಟು ದೇವಸ್ಥಾನಗಳಲ್ಲಿ ಮರದ ಕೆತ್ತನೆಯನ್ನ ನೋಡ್ಲಿಕ್ಕೆ ಜನ ಈಗ ಬರುವಂತಹ ಒಂದು ಕ್ರೇಜ್ ಇದೆ. ಈಗ ನಾವು
ಉಡುಪಿ ಸೈಡ್ನ ಕೆಲವು ದೇವಸ್ಥಾನಗಳನ್ನು ನೋಡಿದಾಗ, ಈಗ ಉಜಿರೆಯಲ್ಲಿಯೂ ಕೂಡ ಅದೇ ರೀತಿಯಾದಂತಹ ಒಂದು ಕೆತ್ತನೆಯ ಕಾರ್ಯ ಆಗಿದೆ. ಬಹಳ ವಿಶೇಷವಾಗಿ ಒಂದು ಸರ ಹೇಳಿದು ಗಮನಿಸಬೇಕು ಅಂತಂದ್ರೆ, ಬೇರೆ ಬೇರೆ ಕಡೆ ಬೇರೆ ಬೇರೆ ಊರಿನವರು ಬಹಳಷ್ಟು ದೊಡ್ಡ ಮಟ್ಟಿನ ಪ್ರತಿಭಾವಂತರು ಸೇರಿಕೊಂಡು ಮಾಡಿರುವಂಥದ್ದು. ಇಲ್ಲಿ ನಮ್ಮ ಪ್ರತಿಭೆಗಳು ಎಷ್ಟು ತಾಕತ್ತುಳ್ಳ ಪ್ರತಿಭೆಗಳು, ಎಷ್ಟು ಸಾಮರ್ಥ್ಯವುಳ್ಳ ಪ್ರತಿಭೆಗಳು ಅನ್ನುವಂಥದ್ದನ್ನು ಸಾಬೀತುಪಡಿಸುವಂತಹ ರೀತಿಯಲ್ಲಿ ಇದು ಎಲ್ಲವೂ ಆಗಿದ್ದು ನಮ್ಮೂರಿನ ಪ್ರತಿಭೆಗಳಿಂದ ಅನ್ನುವಂಥದ್ದನ್ನು ಅವರೂ ಕೂಡ ಬಹಳ ಹೆಮ್ಮೆಯಿಂದ ಹೇಳುತ್ತಿದ್ದಾರೆ. ನಾವು ಕೂಡ ಬಹಳ ಖುಷಿಯಿಂದ ಇದನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ಯಾಕಂತಂದ್ರೆ ಇದು ಕೂಡ ಶಶಿಧರ ಆಚಾರ್ಯವರ ನೇತೃತ್ವದಲ್ಲೇ ಆದಂಥದ್ದು. ಇದು ಸಂಪೂರ್ಣ ಸಾಗುವಾನಿ ಮರದಿಂದ ಮಾಡಿದಂಥದ್ದು. ನೀವು ಮೇಲೆ ಮರದ ಕೆತ್ತನೆಯನ್ನು ನೋಡಬಹುದು, ಬಹಳ ಅದ್ಭುತವಾದಂತಹ ಕೆಲಸ. ನೀವು ಹೇಳಿದ ಹಾಗೆ ಇವತ್ತು ನಮ್ಮ ಊರಿನಲ್ಲೂ ಕೂಡ ಯುವಕರು ಇಂತಹ ನಾವು ಹೊರಗಡೆ ಏನು ನೋಡ್ತಾ ಇದ್ದೇವೆ ಕೆಲಸಗಳು, ಅಂತಹ ಕೆಲಸಗಳನ್ನು ಮಾಡುವಂತಹ ಸಾಮರ್ಥ್ಯ ನಮ್ಮ ಹುಡುಗರಲ್ಲೂ ಇದೆ ಅನ್ನುವಂಥದ್ದು ನಮಗೆ ಬಹಳ ಹೆಮ್ಮೆ ಪಡುವಂತಹ ಮತ್ತು ಅಭಿಮಾನ ತರುವಂತಹ ವಿಷಯ. ನೀವು ಎರಡೂ ಬದಿ ಜಯ ವಿಜಯರ ಕೆತ್ತನೆಯನ್ನು ನೋಡಬಹುದು. ವಿಷ್ಣು ದೇವಸ್ಥಾನದಲ್ಲಿ ಸಾಮಾನ್ಯವಾಗಿ ಜಯ ವಿಜಯರ ಪ್ರತಿಮೆಗಳು ಇರ್ತದೆ. ಅಂದ್ರೆ ನಾವು ಇದು ಹೆಬ್ಬಾಗಿಲು, ಈ ಹೆಬ್ಬಾಗಿಲು ಕೂಡ ಹೊಸದಾಗಿ ಮಾಡಿದಂತಹ ಒಂದು ಬಾಗಿಲು. ಒಳಗಡೆ ಬಂದಾಗ ಈ ಒಳಗಡೆಯ ಏನು ಪೌಳಿ ಇದೆ, ಹಿಂದೆ ಇದು ಏನು ಇರಲಿಲ್ಲ, ಖಾಲಿ ಕಂಬಗಳು ಮತ್ತೆ ಖಾಲಿ ಏನು ನೆಲ ಫ್ಲೋರಿಂಗ್ ಮಾತ್ರ ಇತ್ತು. ಈ ಬಾರಿ ನಾವು ಏನು ಮಾಡಿದ್ದೇವೆ ಅಂತ ಹೇಳಿದ್ರೆ, ಎದುರುಗಡೆ ಇರುವಂತಹ ಕಂಬಗಳು, ಇದು ಹಿಂದೆ ಕಂಬ ಇತ್ತು, ಆದ್ರೆ ಕುಸುರಿ ಕೆಲಸ ಇರಲಿಲ್ಲ, ಅದನ್ನ ಸಂಪೂರ್ಣ ತೆಗೆದು ಅದಕ್ಕೆ ಕುಸುರಿ ಕೆಲಸವನ್ನ ಮಾಡಿ ಪುನಃ ಅದನ್ನ ಅಳವಡಿಸಿದ್ದೇವೆ. ಅದರ ಜೊತೆಗೆ ಏನು ಕಾಂಕ್ರೀಟ್ ಕಂಬಗಳಿತ್ತು, ಆ ಕಾಂಕ್ರೀಟ್ ಕಂಬಗಳಿಗೆ ಮರದ ಕುಸುರಿ ಕೆತ್ತನೆ ಇರುವಂತಹ ಮರಗಳನ್ನು ಅಳವಡಿಸಿ ಅದರ ಮುಚ್ಚಿಗೆ ಏನಿದೆ, ಆ ಮುಚ್ಚಿಗೆ ಭಾಗವನ್ನು ಕೂಡ ತಾವು ಗಮನಿಸಬಹುದು. ಅಲ್ಲಿ ಇರುವಂತಹ ಕುಸುರಿ ಕೆಲಸ ಇದು ನಮ್ಮಲ್ಲಿ ಇಲ್ಲಿ ಸ್ಥಳೀಯವಾಗಿ ಲಭ್ಯ ಇರುವಂತಹ ಕಲಬಾಗಿ ಅನ್ನುವಂತಹ ಒಂದು ನಮೂನೆಯ ಮರದಲ್ಲಿ ನಾವು ಮಾಡಿರುವಂಥದ್ದು. ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ ನೋಡಿ. ಇದು ಹಳೆಯ ಕಂಬ, ಹೊಸ ಕೆತ್ತನೆ. ಹಳೆಯ ಕಂಬಕ್ಕೆ ಹೊಸ ಕೆತ್ತನೆಯನ್ನ ಮಾಡಿದಂತಹ ಒಂದು ಇದು. ಅದು ನೀವು ಹೇಳಿದ್ರೆ ಮಾತ್ರ ಗೊತ್ತಾಗ್ಬೋದು, ಇಲ್ಲದಿದ್ರೆ ಗೊತ್ತಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದಾದ ನಂತರ ಒಳಭಾಗದಲ್ಲಿ ಇದೆಲ್ಲ ಹಿಂದೆ ಇದ್ದಂಥದ್ದು. ಹೊಸದನಾಗಿ ನಾವು ಈ ಕಂಬಗಳು, ಪೌಳಿಯ ಸುತ್ತ ಕಂಬಗಳು ಇತ್ತು, ಆ ಕಂಬಗಳಿಗೆ ಅದು ಕೇವಲ ಖಾಲಿ ಪ್ಲೇನ್ ಕಂಬಗಳಿತ್ತು. ಅದಕ್ಕೆ ನಾವು ಸಿಮೆಂಟಿನ ಏನು ಕೆಲಸಗಳಿದೆ, ಕುಸುರಿ ಕೆಲಸ ಇರ್ಬೋದು, ಅದರ ಡಿಸೈನ್ ಮಾಡುವಂಥದ್ದು, ಅದನ್ನ ಮಾಡಿದ್ದೇವೆ. ಮತ್ತೆ ಈ ನೆಲ ಏನಿದೆ, ಪೌಳಿಯ ನೆಲ ಏನಿದೆ, ಅದು ಹಿಂದಿನ ಸಿಮೆಂಟ್ ನೆಲ ಇತ್ತು, ಅದನ್ನ ತೆಗೆದು ಗ್ರಾನೈಟ್ ಫ್ಲೋರಿಂಗ್ ಅನ್ನ ನಾವು ಮಾಡಿದ್ದೇವೆ. ದೇವರ ಒಳಗಿನ ಏನು ನೈವೇದ್ಯ ಬೇಯಿಸುವಂತಹ ಒಂದು ಕೋಣೆ ಏನಿದೆ, ಅದು ಕೂಡ ನಾವು ನವೀಕರಣವನ್ನ ಮಾಡಿದ್ದೇವೆ. ಹೊಸ ವ್ಯವಸ್ಥೆಯನ್ನ ಅಳವಡಿಸಿಕೊಂಡು ಅದಕ್ಕೆ ಎಕ್ಸಾಸ್ಟ್ ಫ್ಯಾನ್ಗಳು, ಹಿಂದೆ ಅರ್ಚಕರು ಅಲ್ಲಿ ನೈವೇದ್ಯ ಮಾಡುವಾಗ ಹೊಗೆಯಿಂದ ಸ್ವಲ್ಪ ಕಷ್ಟ ಪಡ್ತಾ ಇದ್ರು, ಅದನ್ನ ನೋಡಿಕೊಂಡು ನಾವು ಸ್ವಲ್ಪ ಎಕ್ಸಾಸ್ಟ್ ಫ್ಯಾನ್ಗಳು, ಇದಕ್ಕೆ ಈಗಿನ ಕಾಲಕ್ಕೆ ಬೇಕಾದಂತಹ ಗೋಡೆಗಳಿಗೆ ಗ್ರಾನೈಟ್ ಅಳವಡಿಸಿದಂಥದ್ದು, ಕೆಳಗೆ ಗ್ರಾನೈಟ್ ಅಳವಡಿಸಿದಂಥದ್ದು, ಅದೆಲ್ಲ ಕೆಲಸಗಳು ಆಗಿದೆ. ಈಗ ನಾವು ಜನಾರ್ದನ ಸ್ವಾಮಿ ದೇವಸ್ಥಾನದ ಸನ್ನಿಧಾನದಲ್ಲಿದ್ದೇವೆ. ಪೂಜೆ ಆಗ್ತಾ ಇದೆ, ಅದರ ಜೊತೆಗೆ ಒಂದಷ್ಟು ಸೇವೆಗಳು ಕೂಡ ನಡೀತಾ ಇದೆ. ಸರ್, ಇಲ್ಲೇ ಆಟಾಡಿ ಬೆಳೆದವರು, ಇವತ್ತು ಇಷ್ಟು ದೊಡ್ಡ ಜವಾಬ್ದಾರಿಯೂ ಕೂಡ ತಮ್ಮ ಹೆಗಲೇರಿದೆ. ಈ ಜವಾಬ್ದಾರಿ ತಮ್ಮ ಹೆಗಲೇರಿದಂಥ ಸಂದರ್ಭದಲ್ಲಿ ಇದೀಗ ಬ್ರಹ್ಮ ಕಲಶದ ಉತ್ಸವ ಬಹಳ ವಿಶೇಷವಾಗಿ ವಿಜಯ ಗೋಪುರ ಎಲ್ಲ ನಿರ್ಮಾಣ ಆಗಿದೆ. ಏನು ನೆನಪು ಮಾಡ್ಕೊಳ್ಳಿಕ್ಕೆ ಬಯಸ್ತೀರಿ ಸರ್? ಉಜಿರೆಯ ಟೋಟಲ್ ಬೆಳವಣಿಗೆ ಮತ್ತು ನಿಮ್ಮ ಒಂದು ಕುಟುಂಬ, ಧರ್ಮಸ್ಥಳದೊಂದಿಗಿನ ನಂಟು, ಧರ್ಮಸ್ಥಳದ ವಿದ್ಯಾಸಂಸ್ಥೆಗಳು, ಇವೆಲ್ಲವನ್ನು ನೆನಪು ಮಾಡಿಕೊಂಡಾಗ ನೋಡಿ, ಒಂದು ರೀತಿಯಲ್ಲಿ ಈ ಎಲ್ಲ ಕೆಲಸಗಳು ನನ್ನ ಮೂಲಕ ಆಗುವಂಥದ್ದು ನನ್ನ ಯೋಗ ಅಂತ ಹೇಳಿ ಭಾವಿಸ್ಬೋದು. ಯಾಕಂತ ಹೇಳಿದ್ರೆ, ಈಗ ನಾನು ಪಡವೆಟ್ನಾಯ ಕುಟುಂಬದಲ್ಲಿ ಹುಟ್ಟಿದ್ದೇನೆ, ಅಷ್ಟೇ ನನ್ನ ಕ್ವಾಲಿಫಿಕೇಶನ್. ಆ ಪರಂಪರೆಯಿಂದ ಬಂದಂತಹ ಏನು ಸ್ಥಾನ ಇದೆ ಅದು ನನಗೆ ಬಂದಿದೆ. ನಾನು ಯಾವುದೋ ಹೊಸ ಡಿಗ್ರಿ ತಗೊಂಡು ಅಥವಾ ಕ್ವಾಲಿಫಿಕೇಶನ್ ಇದ್ದುಕೊಂಡು ಬಂದಂಥದ್ದಲ್ಲ. ಹಾಗಾಗಿ ಇದು ನನ್ನ ಯೋಗ ಅಂತ ಹೇಳಿ ಭಾವಿಸ್ತೇನೆ. ಯಾರಿಗೂ ಈ ಯೋಗ ಸಿಗುವಂಥದ್ದು ಇಲ್ಲ. ಆ ಹಿನ್ನೆಲೆಯಲ್ಲಿ ನಾನು ಹೇಳಿದ ಹಾಗೆ, ನಾನು ಚಿಕ್ಕವನಿದ್ದಾಗ ಇಲ್ಲಿ ಆಡಿ ಬೆಳೆದಂತಹ ಪ್ರದೇಶ ಹಿಂದೆ ಯಾವ ರೀತಿ ಇತ್ತು, ಈಗ ಯಾವ ರೀತಿ ಬೆಳೆದಿದೆ ಅನ್ನುವಂಥದ್ದನ್ನು ಇವತ್ತು ನಾವು ನೋಡಿದ್ದೇವೆ. ಇದಕ್ಕೆ ನಮ್ಮ ಕಾರಣ ಅಂತ ಹೇಳಿದರೆ ಒಂದು ದೇವರ ಸಂಪೂರ್ಣ ಅನುಗ್ರಹ, ಮತ್ತು ನಮ್ಮ ಹಿರಿಯರು ಮಾಡಿದಂತಹ ಒಂದು ಏನು ಶ್ರಮ ಇದೆ, ಅದನ್ನು ನಾನು ಇವತ್ತು ಇಲ್ಲಿ ಉಲ್ಲೇಖ ಮಾಡಲೇಬೇಕು. ಯಾಕಂತ ಹೇಳಿದರೆ, ಪಡುವೆಟ್ಟು ಮನೆತನ ಅನ್ನುವಂಥದ್ದು 3,000 ಮುಡಿ ಹುಟ್ಟುವಳಿ ಇರುವಂತಹ ಆಸ್ತಿ ಇದ್ದಂತಹ ಜಿಲ್ಲೆಯಲ್ಲಿ ಅತ್ಯಂತ ದೊಡ್ಡ ಭೂ ಹಿಡುವಳಿದಾರ ಕುಟುಂಬ ಅದು. ಸುಮಾರು 6,000 ರಿಂದ 7,000 ಎಕರೆ
8 ಗ್ರಾಮಗಳಲ್ಲಿ ಆಸ್ತಿ ಇದ್ದಂತಹ ಒಂದು ಮನೆ. ಆ ಕಾಲದಲ್ಲಿ ಆ ವ್ಯವಸ್ಥೆಯಲ್ಲಿ ಒಂದು ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ನಡೀತಾ ಇತ್ತು. ಈ ಒಕ್ಕಲು ಭೂಮಸೂದೆ ಬಂದ ನಂತರ ಈ ಎಲ್ಲ ವ್ಯವಸ್ಥೆಗಳು ತಲೆ ಕೆಳಗಾಗಿ ಒಂದು ರೀತಿಯಲ್ಲಿ ದೇವಸ್ಥಾನವನ್ನೇ ಜಾತ್ರೆಯನ್ನೇ ಮುಂದೂಡುವಂತಹ ಪರಿಸ್ಥಿತಿ ಒಂದು ಸಂದರ್ಭದಲ್ಲೇ ಬಂದಿತ್ತು. ಆ ಸಂದರ್ಭದಲ್ಲಿ ಇಲ್ಲಿಯ ಮುಕ್ತೇಸರಿಕೆಯನ್ನು ತೆಗೆದುಕೊಂಡವರು ನನ್ನ ತೀರ್ಥರೂಪರಾದಂತಹ ಕೀರ್ತಿಶೇಷ ವಿಜಯರಾಘವ ಪಡವೆಟ್ನಾಯರು. ಆ ಸಂದರ್ಭದಲ್ಲಿ ಇಲ್ಲಿಯ ಮುಕ್ತೇಸರಿಕೆಯನ್ನು ತಗೊಂಡು ಅವರು ಬಹುಶಃ ಆಗಿನ ಕಾಲದಲ್ಲಿ ನಾವು ಈಗ ಎಷ್ಟು ಸುಲಭದಲ್ಲಿ ಈ ಕೆಲಸವನ್ನು ಮಾಡ್ತಾ ಇದ್ದೇವೆ, ಆಗಿನ ಕಾಲದ ಕಷ್ಟಗಳು ಬಹಳ ಅವರು ಪಟ್ಟದ್ದಿದೆ. 2001ರಲ್ಲಿ ಇದು ಸಂಪೂರ್ಣ ಶಿಲಾಮಯವಾಗಿ ಜೀರ್ಣೋದ್ಧಾರ ಆಗಬೇಕು ಅಂತ ಹೇಳಿದರೆ ಆಗಿನ ಕಾಲದಲ್ಲಿ 60 ಲಕ್ಷ ವೆಚ್ಚದ ಕೆಲಸ. ಅವರಿಗೆ ಅದು ಹಿಡಿದಂತಹ ಸಮಯ 7 ವರ್ಷ. ಬಹುಶಃ ಆಗ ಜನಗಳಿಗೆ ಕೊಡುವಂತಹ ಮನಸ್ಸಿತ್ತು, ಆದರೆ ಆರ್ಥಿಕವಾಗಿ ಅಷ್ಟು ಅನುಕೂಲ ಇರಲಿಲ್ಲ. ವಿಜಯರಾಘವ ಪಡವೆಟ್ನವರು ಬಹಳ ಶ್ರಮವನ್ನು ತೆಗೆದುಕೊಂಡು ಇಂತಹ ಒಂದು ದೇವಸ್ಥಾನವನ್ನು ಅವರು ನಿರ್ಮಿಸಿದ್ದಾರೆ. ಹಾಗಾಗಿ ನಮ್ಮ ಹಿರಿಯರು ಇದಕ್ಕೆ ಕಾರಣೀಭೂತರು ಅಂತ ಹೇಳಿ ನಾನು ಭಾವಿಸ್ತೇನೆ. ಅದರ ಜೊತೆಗೆ ಊರಿನವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಮರಿಬಾರದು. ಯಾಕೆಂತ ಹೇಳಿದರೆ ಊರಿನವರ ಸಂಪೂರ್ಣ ಸಹಕಾರ ಅಂದಿನಿಂದ ಇಂದಿನವರೆಗೆ. ದೇವಸ್ಥಾನದ ಮೇಲಿನ ಅಭಿಮಾನ, ಮನೆಯ ಮೇಲಿನ ಅಭಿಮಾನ, ಪಡವೆಟ್ನಾಯರ ಮೇಲಿನ ಅಭಿಮಾನ ಅದು ಹಿಂದೆ ಯಾವ ರೀತಿ ಇತ್ತು, ಬಹುಶಃ ಈಗ ಅದಕ್ಕಿಂತ ಒಂದು 2 ಪಟ್ಟು ಜಾಸ್ತಿ ಅನ್ನುವಂತಹ ಒಂದು ರೀತಿಯಲ್ಲಿ ಅವರ ಸಹಕಾರದಿಂದ ಈ ಕೆಲಸ ನಡೀತಾ ಇರುವಂಥದ್ದು ಬಹಳ ಸಂತೋಷದ ವಿಷಯ. ಅಂದು ಉಜಿರೆ ಅನ್ನುವಂಥದ್ದು ಒಂದು ಕುಗ್ರಾಮ ಅಂತ ಹೇಳ್ಬೋದು. ಐತಿಹಾಸಿಕವಾಗಿ ಉಜಿರೆ ಬಹಳ ದೊಡ್ಡ ಇತಿಹಾಸವನ್ನು ಹೊಂದಿದಂತಹ ಒಂದು ಗ್ರಾಮ. 1000 ವರ್ಷಗಳ ಹಿಂದೆ ಗ್ರಾಮ ಪದ್ಧತಿ ಅನ್ನುವಂತಹ ಏನು ಪುಸ್ತಕ ಕದಂಬರಾಜರು ಬರೆದಂತಹ ಪುಸ್ತಕದಲ್ಲಿ ಉಜಿರೆಯ ಉಲ್ಲೇಖ ಇದೆ, ಪಡವೆಟ್ನಾಯರ ಉಲ್ಲೇಖ ಇದೆ. 800 ವರ್ಷಗಳ ಹಿಂದೆ ಮಧ್ವಾಚಾರ್ಯರು ಬಂದಂತಹ ಸ್ಥಳ. ಹಿಂದಿನಿಂದಲೂ ಒಂದು ರೀತಿಯ ಧಾರ್ಮಿಕ ವ್ಯಾಪಾರಿ ಕೇಂದ್ರ ಉಜಿರೆ. ಈಗ ಆಧುನಿಕ ಕಾಲದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಶಿಕ್ಷಣ ಸಂಸ್ಥೆಗಳ ಒಂದು ಏನು ಸ್ಥಾಪನೆ ಇಲ್ಲಿ ಆಗಿದೆ. ಅದರ ನಂತರ ಉಜಿರೆಯ ಬೆಳವಣಿಗೆ ಒಂದು ಅದ್ಭುತ ಅಂತ ಹೇಳ್ಬೋದು. ಇವತ್ತು ಎಲ್ಲ ಕಡೆಗಳಿಂದ ಇಲ್ಲಿ ಶಿಕ್ಷಣಾರ್ಥಿಗಳಾಗಿ ಬೇರೆ ಬೇರೆ ಕಾರಣಗಳಿಗಾಗಿ ಉಜಿರೆ ಇವತ್ತು ನಮ್ಮ ತಾಲೂಕಿನ ಅತ್ಯಂತ ದೊಡ್ಡ ನಗರ, ಅತ್ಯಂತ ದೊಡ್ಡ ಗ್ರಾಮವಾಗಿ ಬೆಳೆದು ನಿಂತಂಥದ್ದು ನಮಗೆಲ್ಲ ಅತ್ಯಂತ ಸಂತೋಷವನ್ನು ತಂದಂಥ ಸಂಗತಿ. ಇವತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ಉಜಿರೆಯ ಬೆಳವಣಿಗೆ ಆದಾಗ ಈ ದೊಡ್ಡ ಊರಿಗೆ ತಕ್ಕ ಹಾಗೆ ಈ ದೊಡ್ಡ ದೇವಸ್ಥಾನ ದೊಡ್ಡದಾಗಿ ಇವತ್ತು ಜೀರ್ಣೋದ್ಧಾರಗೊಂಡು ಬಹಳ ಭವ್ಯವಾಗಿ ಕೆಲಸಗಳು ಆಗ್ತಾ ಇರುವಂಥದ್ದು ಎಲ್ಲರಿಗೂ, ನಮಗೆ ಮಾತ್ರ ಅಲ್ಲ, ಇಡೀ ಕೇವಲ ಉಜಿರೆ ಮಾತ್ರ ಅಲ್ಲ, ತಾಲೂಕಿನ ಜಿಲ್ಲೆಯ ಎಲ್ಲ ಭಕ್ತಾದಿಗಳಿಗೆ ಬಹಳ ಸಂತೋಷವನ್ನು ತರುವಂತಹ ವಿಷಯ ಆಗಿದೆ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಬೇಕು. ಇದರ ಜೊತೆಗೆ ಉಜಿರೆ ಮತ್ತು ಧರ್ಮಸ್ಥಳದ ಒಂದು ಸಂಬಂಧವನ್ನು ನಾನು ಇಲ್ಲಿ ಹೇಳಬೇಕು. ಯಾಕಂತ ಹೇಳಿದರೆ ಇವತ್ತು ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಪೂಜ್ಯ ಕಾವಂದರು ಹೇಳ್ತಾರೆ, ಧರ್ಮಸ್ಥಳ ಉಜಿರೆ ಬೇರೆ ಅಲ್ಲ ಅನ್ನುವಂಥದ್ದು. ನಮ್ಮ ಹಿರಿಯರು ಕೂಡ ಅದನ್ನು ಮನಗಂಡಿದ್ರು ಅಂತ ಕಾಣ್ತದೆ. ಯಾಕೆಂತ ಹೇಳಿದರೆ ಈ 2 ಕ್ಷೇತ್ರಗಳಿಗೆ ದೇವರುಗಳಿಗೆ ಇರುವಂಥ ಸಂಬಂಧ ವೈಯಕ್ತಿಕವಾಗಿ ಅದು ಬೇರೆ. ಹೆಗ್ಗಡೆಯವರಿಗೂ ಪಡವೆಟ್ನಾಯರಿಗೂ ಬಹಳ ತಲೆಮಾರುಗಳಿಂದ ಒಳ್ಳೆಯ ಸಂಬಂಧ ಇದೆ. ದೈವಗಳಿಗೂ ದೇವರುಗಳಿಗೂ ಇರುವಂತಹ ಸಂಬಂಧ. ಇಲ್ಲಿ ಜಾತ್ರೆ ಆಗುವಂತಹ ಸಂದರ್ಭದಲ್ಲಿ ಧರ್ಮಸ್ಥಳದಿಂದ ದೈವಗಳು ಇಲ್ಲಿಯ ಜಾತ್ರೆಯನ್ನು ವೀಕ್ಷಿಸಲಿಕ್ಕೆ ಬರ್ತಾರೆ ಅನ್ನುವಂತಹ ಒಂದು ನಂಬಿಕೆ ಪ್ರತೀತಿ ಇದೆ. ಸರ್, ಧರ್ಮಸ್ಥಳದ್ದು ಮತ್ತು ಸಂಬಂಧಗಳ ಬಗ್ಗೆ ಮಾತಾಡ್ತಾ. ಹೌದು. 2001ರಲ್ಲಿ ಈ ಕ್ಷೇತ್ರ ಏನು ಸಂಪೂರ್ಣ ಶಿಲಾಮಯವಾಗಿ ಜೀರ್ಣೋದ್ಧಾರ ಆಗಿ ಬ್ರಹ್ಮಕಲಶ ಆಯಿತು. ಅಂದಿನಿಂದ ಇಂದಿನವರೆಗೆ ಈ ದೇವಸ್ಥಾನದ ಬೆಳವಣಿಗೆಯಲ್ಲಿ ದೊಡ್ಡ ಪಾತ್ರವನ್ನು ವಹಿಸಿದಂಥವರು ಪೂಜ್ಯ ಕಾವಂದರು. ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಅವರು ಕೊಟ್ಟಂತಹ ಮಾರ್ಗದರ್ಶನ, ಸಹಕಾರಗಳು ಅವೆಲ್ಲ ಈ ಕ್ಷೇತ್ರ ಬೆಳೀಲಿಕ್ಕೆ ಕಾರಣ ಆಗಿದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಸ್ಮರಿಸಿಕೊಳ್ಬೇಕು. ಮತ್ತು ನಾವೇನು ಈಗ ಇಲ್ಲಿ ನವೀಕರಣ ಕೆಲಸಗಳು, ಗೋಪುರದ ನಿರ್ಮಾಣದ ಕೆಲಸಗಳಿರ್ಬೋದು, ದೇವಸ್ಥಾನದ ಒಳಗಡೆ ದೇವಸ್ಥಾನದ ಹೊರಗಡೆ ಆಗುವಂಥ ಈ ಎಲ್ಲ ಕೆಲಸಗಳಿಗೆ ನೇತೃತ್ವವನ್ನು ವಹಿಸಿದಂಥವರು ಮಾನ್ಯ ಶಶಿಧರ ಶೆಟ್ಟರು, ಬರೋಡ ನವಶಕ್ತಿಯವರು. ಅವರ ಒಂದು ನೇತೃತ್ವದಲ್ಲಿ ಬಹುಶಃ ಅವರು ಯಾವ ರೀತಿ ಸಹಕಾರ ಕೊಟ್ಟಿದ್ದಾರೆ ಅಂತ ಹೇಳಿದರೆ ನಮಗೆ ಎಲ್ಲ ರೀತಿಯಿಂದಲೂ ಅವರು ಒಂದು ಬಲ, ಆರ್ಥಿಕವಾಗಿ ನೈತಿಕವಾಗಿ ಅವರು ಯಾವತ್ತೂ ನಮ್ಮನ್ನು ಕುಗ್ಲಿಕ್ಕೆ ಬಿಡಲಿಲ್ಲ. ನಾನಿದ್ದೇನೆ, ನೀವು ಮುಂದೆ ಹೋಗಿ, ವಿಜಯರಾಘವ ಪಡವೆಟ್ನಾಯರ ಏನು ಸಂಕಲ್ಪ ಇದೆ ಅದು ಒಂದು ಚೂರು ಕೂಡ ಅದು ಬಾಕಿ ಆಗಬಾರ್ದು ಅನ್ನುವಂಥದ್ದನ್ನು ಅವರು ಪದೇ ಪದೇ ಹೇಳ್ತಾ ಇದ್ದಾರೆ. ಹಾಗಾಗಿ ಇವತ್ತು ಇಷ್ಟೆಲ್ಲ ದೊಡ್ಡ ಕೆಲಸ ಆದದ್ದು ಇದ್ದರೆ ಅದು ಮಾನ್ಯ ಶಶಿಧರ ಶೆಟ್ಟರ ನೇತೃತ್ವದಲ್ಲಿ, ಅವರ ಒಂದು ಬೆಂಬಲದಲ್ಲಿ ಅಂತ ಹೇಳಲಿಕ್ಕೆ ನಾನು ಇಲ್ಲಿ ಬಯಸ್ತಾ ಇದ್ದೇನೆ. ಅದರ ಜೊತೆಗೆ ಊರವರು
ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ. ನಾನು ಈ ಗೋಪುರದ ನಿರ್ಮಾಣದ ಕೆಲಸ ಆರಂಭ ಆದ ನಂತರ ಊರಿನ ಪ್ರತಿಯೊಂದು ಮನೆಗೆ, ಅದರಲ್ಲಿ ಜಾತಿ, ಪಂಗಡ, ಮತ ಯಾವುದನ್ನು ಭೇದ ಮಾಡದೆ ಎಲ್ಲರ ಮನೆ ಬಾಗಿಲಿಗೆ ಹೋಗಿ ಇಂತಹ ಒಂದು ಕೆಲಸ ಆಗ್ತಾ ಇದೆ, ಆರಂಭ ಆಗಿದೆ ಅನ್ನುವಂತಹ ಮಾಹಿತಿಯನ್ನು ನಾವೆಲ್ಲ ಹೋಗಿ ಕೊಟ್ಟು ಬಂದಿದ್ದೇವೆ. ಆ ಹಿನ್ನೆಲೆಯಲ್ಲಿ ಭಕ್ತಾದಿಗಳ, ಉಜಿರೆ ಗ್ರಾಮದವರ ಸ್ಪಂದನೆ ಕೂಡ ಅತ್ಯಂತ ಅಮೋಘವಾದಂಥದ್ದು. ಮೊನ್ನೆ ನಡೆದಂತಹ ಜಾತ್ರೆಯೆಲ್ಲ ಕೂಡ ನಾವು ಕಂಡಿದ್ದೇವೆ, ಯಾವ ರೀತಿಯಲ್ಲಿ ಜನರು ಸ್ಪಂದನೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು. ಮತ್ತೆ ಈ ಎಲ್ಲ ನಿರ್ಮಾಣದ ಕೆಲಸದ ಹಿಂದೆ ಒಬ್ಬ ವ್ಯಕ್ತಿಯ ಒಂದು ಸಾಧನೆಯನ್ನ, ಕೆಲಸವನ್ನು ನಾನು ಇಲ್ಲಿ ಹೇಳಲೇಬೇಕು. ಮಾನ್ಯ ಶ್ರೀ ಮೋಹನ್ ಕುಮಾರ್ ಅವರು, ಲಕ್ಷ್ಮೀ ಗ್ರೂಪ್ಸ್ನ ಮೋಹನ್ ಕುಮಾರ್ ಅವರು, ನಮಗೆ ಹಿಂದಿನಿಂದ ಹೇಗೆ ಶಶಿಧರ್ ಶೆಟ್ಟರು ಬೆಂಬಲವನ್ನು ಕೊಡ್ತಾ ಇದ್ದಾರೆ, ಮುಂದೆ ನಿಂತು ಅದನ್ನ ಕೆಲಸವನ್ನ ಮಾಡಿಸಿದವರು ಶ್ರೀ ಮೋಹನ್ ಕುಮಾರ್. ಅವರ ತಂಡ ಏನಿದೆ, ಕನಸಿನ ಮನೆ ತಂಡ ಇರ್ಬೋದು, ಬದುಕು ಕಟ್ಟೋಣ ಬನ್ನಿ ತಂಡ ಇರ್ಬೋದು, ಅವರು ರಾತ್ರಿ ಹಗಲು ಇಂತಹ ಕೆಲಸ ಆಗಬೇಕು, ಇದೇ ರೀತಿ ಆಗಬೇಕು ಅನ್ನುವಂತಹ ಒಂದು ನಿರ್ದೇಶನದೊಂದಿಗೆ, ಮಾರ್ಗದರ್ಶನದೊಂದಿಗೆ ಅವರು ನಿತ್ತು ಮಾಡಿಸಿದಂತಹ ಕೆಲಸ ಅದು ಬಹುಶಃ ಈ ನಮ್ಮ ಇಡೀ ಉಜಿರೆಯ ದೇವಸ್ಥಾನದಲ್ಲಿ, ಇತಿಹಾಸದಲ್ಲಿ ಯಾರೂ ಮಾಡಲಿಲ್ಲ. ನಿಸ್ವಾರ್ಥವಾದಂತಹ ಒಂದು ಕೆಲಸ, ಬಹಳ ಭಕ್ತಿಯಿಂದ ಮಾಡಿದಂತಹ ಕೆಲಸ ಇವತ್ತು ಮಾನ್ಯ ಮೋಹನ್ ಕುಮಾರ್ ಅವರ ನೇತೃತ್ವದಲ್ಲಿ ಆಗಿದೆ ಅನ್ನುವಂಥದ್ದನ್ನು ನಾನು ಇಲ್ಲಿ ಬಹಳ ಸಂತೋಷದಿಂದ ಹೇಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಎಲ್ಲ ವಿಜಯಗೋಪುರ ನಿರ್ಮಾಣ ಸಮಿತಿಯ ಎಲ್ಲ ಸದಸ್ಯರು ಇವತ್ತು ಯಾವುದೇ ಫಲಾಪೇಕ್ಷೆ ಇಲ್ಲದೆ, ಯಾವುದೇ ಸಮಯದ ಪರಿವೆ ಇಲ್ಲದೆ, ಶ್ರಮದ ಪರಿವೆ ಇಲ್ಲದೆ, ಎಲ್ಲರೂ ಸಂಚಾಲಕರು ಇರ್ಬೋದು, ಕಾರ್ಯದರ್ಶಿಗಳು, ಉಪಾಧ್ಯಕ್ಷರುಗಳು ಎಲ್ಲ ಸೇರಿ ಇವತ್ತು ಮಾಡ್ತಾ ಇರುವಂಥದ್ದು ಬಹುಶಃ ಅಭೂತವನ ಭವಿಷ್ಯತಿ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಹಾಗಾಗಿ ಇದು ಹಿಂದೆಯೂ ಆಗಲಿಲ್ಲ, ಇನ್ನು ಮುಂದಕ್ಕೂ ಆಗುವಂತಹ ಒಂದು ಇದು ಇಲ್ಲ ಅನ್ನುವಂಥದ್ದನ್ನು ನಾನು ಇಲ್ಲಿ ಬಹಳ ಹೆಮ್ಮೆಯಿಂದ, ಬಹುಶಃ ನಾನು ಆಗಲೇ ಹೇಳಿದ ಹಾಗೆ ಇದು ನನ್ನ ಕಾಲದಲ್ಲಿ ಆಗುವಂಥದ್ದು ನನ್ನ ಯೋಗ ಅಂತ ಹೇಳಿ ಭಾವಿಸ್ತೇನೆ. ಎಲ್ಲ ನಮ್ಮ ದೇವರ ಅನುಗ್ರಹದಿಂದ, ಗುರು ಹಿರಿಯರ ಅನುಗ್ರಹದಿಂದ, ಊರವರ ಸಹಕಾರ, ಅವರ ಶುಭ ಹಾರೈಕೆಗಳು ಎಲ್ಲವೂ ಸೇರಿ ಇಂತಹ ಒಂದು ದೊಡ್ಡ ದೇವಸ್ಥಾನದ ನವೀಕರಣ ಆಗಿದೆ ಅನ್ನುವಂಥದ್ದನ್ನು ನಾನು ಇಲ್ಲಿ ಬಹಳ ನಮ್ರತೆಯಿಂದ, ಬಹಳ ಭಕ್ತಿಯಿಂದ ನಾನು ಸ್ಮರಿಸಿಕೊಳ್ತೇನೆ. ಓಕೆ ಸರ್, ಈ ದೇವಸ್ಥಾನದಲ್ಲಿ ಒಳಭಾಗದಲ್ಲಿ ಎಷ್ಟು ದೇವರ ಆರಾಧನೆ ನಡೆಯುತ್ತದೆ? ಇಲ್ಲಿ ಒಟ್ಟು 4 ದೇವರ ಒಳಭಾಗದಲ್ಲಿ 4 ದೇವರುಗಳ ಆರಾಧನೆ ನಡೀತದೆ. ಇಲ್ಲಿ ಪ್ರಧಾನ ದೇವರು ಶ್ರೀ ಜನಾರ್ದನ ಸ್ವಾಮಿ. ನಾವು ಏನು ಇಲ್ಲಿ ಪ್ರಧಾನ ಗುಡಿ ಕಾಣ್ತಾ ಇದ್ದೇವೆ, ಗಜಪೃಷ್ಠಾಕಾರದಲ್ಲಿ, ಅದರ ಹಿಂಭಾಗ, ಆನೆಯ ಹಿಂಭಾಗ ಹೇಗಿದೆ ಆ ರೀತಿ ಅದು ಇದೆ. ಇದು ಸಾಮಾನ್ಯವಾಗಿ ಶಿವನ ದೇವಸ್ಥಾನದಲ್ಲಿ ಆಕಾರ ಇರ್ತದೆ, ಆದರೆ ವಿಷ್ಣುವಿನ ದೇವಸ್ಥಾನದಲ್ಲಿ ಗಜಪೃಷ್ಠಾಕಾರ ಇರುವಂಥದ್ದು ಬಹುಶಃ ಇದು ಮೊದಲನೇದು ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರ ಜೊತೆಗೆ ಶ್ರೀ ಮಂಜುಳೇಶ ದೇವರು ಇಲ್ಲಿ ಅದರ ಎಡಭಾಗದಲ್ಲಿ ನಾವು ಕಾಣ್ತಾ ಇದ್ದೇವೆ. ಬಲಮುರಿ ಶ್ರೀ ಮಹಾಗಣಪತಿ ದೇವರು, ಅದೇ ರೀತಿ ಅಮ್ಮನವರು. ಈ 4 ಸಾನ್ನಿಧ್ಯಗಳು ದೇವಸ್ಥಾನದ ಒಳಭಾಗದಲ್ಲಿದೆ. ಹೊರಭಾಗದಲ್ಲಿ ಕೊಡಮನಿತ್ತಾಯ ಸ್ಥಾನ, ಅದರ ಜೊತೆಗೆ ಇಲ್ಲಿಯ ದೇವಸ್ಥಾನದ ಒಳಭಾಗದಲ್ಲಿ ನೆತ್ತೆರೆಮುಗುಳಿ ಅನ್ನುವಂತಹ ದೈವದ ಸ್ಥಾನ ಕೂಡ ಇದೆ. ಸರ್, ಒಂದು ಕಡೆ ವಿಜಯ ಗೋಪುರ, ಇನ್ನೊಂದು ಕಡೆ ಬ್ರಹ್ಮರಥ ಮತ್ತು ಪುಷ್ಪರಥ, ಇದರ ವಿಶೇಷತೆ ಸರ್? ನೋಡಿ, ನಾನು ಈಗಲೇ ಹೇಳಿದ ಹಾಗೆ ಉಜಿರೆಯ ದೇವಸ್ಥಾನದ ಒಂದು ರೀತಿಯ ಬಹಳ ವಿಶಾಲವಾದ ದೇವಸ್ಥಾನ, ಬಹಳ ಪ್ರಾಚೀನವಾದ ಮತ್ತು ಸಾಕಷ್ಟು ಸ್ಥಳಾವಕಾಶ ಇರುವಂತಹ ದೇವಸ್ಥಾನ. ಇದರ ಜೊತೆಗೆ ಇನ್ನೊಂದು ಇಲ್ಲಿಯ ವಿಶೇಷತೆ ಏನಂತ ಹೇಳಿದರೆ ರಥಬೀದಿ. ಇಷ್ಟು ವಿಶಾಲವಾದ ರಥಬೀದಿ ಬಹುಶಃ ಬೆರಳಿಕೆಯಷ್ಟು ದೇವಸ್ಥಾನಗಳಲ್ಲಿ ಇರ್ಬೋದು. ಈ ವಿಶಾಲವಾದ ರಥಬೀದಿಯಲ್ಲಿ ವರ್ಷಕ್ಕೊಮ್ಮೆ ಬ್ರಹ್ಮರಥೋತ್ಸವ ಆಗ್ತದೆ. ಆ ಬ್ರಹ್ಮರಥೋತ್ಸವವನ್ನು ನೋಡಲಿಕ್ಕೆ ಲಕ್ಷಾಂತರ ಜನರು ಬರ್ತಾರೆ. ಇಲ್ಲಿ ಈಗ ಇರುವಂತಹ ಏನು ಬ್ರಹ್ಮರಥ ಇದೆ, ಅದು ಈ ಕಾಷ್ಟ ಶಿಲ್ಪಿಗಳು ಒಂದು ಅಂದಾಜು ಪ್ರಕಾರ ಸುಮಾರು 200ರಿಂದ 250 ವರ್ಷ ಹಳೆಯದು ಅಂತ ಹೇಳಿ ಅವರು ಅಂದಾಜು ಮಾಡ್ತಾರೆ. ಇವತ್ತು ಒಂದು ರೀತಿಯಲ್ಲಿ ಸ್ವಯಂ ಪ್ರೇರಣೆ ಅಂತ ಹೇಳ್ಬೋದು. ನಾವು ಅವರ ಹತ್ರ ಹೋಗಿ ಕೇಳಲಿಲ್ಲ. ಮಾನ್ಯ ಶ್ರೀ ಕಿರಣ್ ರಾವ್ ಅನ್ನುವಂಥವರು, ಅವರು ಮೂಲತಃ ಉಜಿರೆಯವರು. ಪುತ್ತಿಗೆ ಪೂಜ್ಯ ಸ್ವಾಮೀಜಿಗಳ ಏನು ದೇವಸ್ಥಾನ ಇದೆ ಫೀನಿಕ್ಸ್ ಅಮೆರಿಕದಲ್ಲಿ, ಅಲ್ಲಿಯ ಪ್ರಮುಖರು ಅವರು ಸ್ವಯಂ ಪ್ರೇರಣೆಯಿಂದ, ನಾವೇನು ಅವರ ಬಳಿ ಹೋಗಿ ಕೇಳಿದ್ದಿಲ್ಲ, ದೇವರೇ ಬಹುಶಃ ಅವರಿಗೆ ಪ್ರೇರಣೆಯನ್ನು ಕೊಟ್ಟಿರಬೇಕು. ನಾವು ನಮ್ಮ ವತಿಯಿಂದ ಹೊಸ ಬ್ರಹ್ಮರಥವನ್ನು ಜನಾರ್ದನ ಸ್ವಾಮಿಗೆ ಅರ್ಪಣೆ ಮಾಡ್ತೇವೆ ಅನ್ನುವಂತಹ ಒಂದು ಅವರು ಬೇಡಿಕೆಯನ್ನು ಮುಂದಿಟ್ಟಾಗ ನಾವು ಬಹಳ ಸಂತೋಷದಿಂದ ನಾವು ಒಪ್ಪಿಕೊಂಡು ನಾಡಿದ್ದು ಬ್ರಹ್ಮಕಲಶೋತ್ಸವ ಸಮಯದಲ್ಲಿ ಮಾರ್ಚ್ 8ರಂದು ಅದು
ಸಮರ್ಪಣೆಗೊಳ್ಳಿಕ್ಕಿದೆ. ಸುಮಾರು 2 ಕೋಟಿ ವೆಚ್ಚದಲ್ಲಿ ಈ ರಥ ನಿರ್ಮಾಣ ಆಗಿದೆ, ಸಾಗುವಾನಿ ಮರದಲ್ಲಿ, ಸಂಪೂರ್ಣ ಸಾಗುವಾನಿ ಮರದಲ್ಲಿ. ಈಗ ಇದ್ದಂತಹ ರಥಕ್ಕಿಂತಲೂ ಸ್ವಲ್ಪ ದೊಡ್ಡ ಗಾತ್ರದಲ್ಲಿ ಅದು ಆಗ್ಲಿಕ್ಕಿದೆ. ಇದರ ಜೊತೆಗೆ ದೇವಸ್ಥಾನದ ಒಳಗಿನ ಉತ್ಸವದಲ್ಲಿ ಬಳಸುವಂತಹ ಪುಷ್ಪರಥ, ಅದು ಕೂಡ ಬಹಳ ಹಳೆಯದಾಗಿತ್ತು. ಇದನ್ನು ನೋಡಿ ನಮ್ಮ ಏನು ಈ ಸಿವಿಲ್ ವರ್ಕ್ಗಳನ್ನು ಮಾಡಿದಂತಹ ಶ್ರೀ ಗಣೇಶ್ ಗೌಡ ಅವರು, ಬೆನಕ ಕನ್ಸ್ಟ್ರಕ್ಷನ್ ಗಣೇಶ್ ಗೌಡ ಅವರು ಆ ಪುಷ್ಪರಥವನ್ನು ನನ್ನ ವತಿಯಿಂದ ನಾನು ಮಾಡಿಕೊಡ್ತೇನೆ ಅನ್ನುವಂಥದ್ದನ್ನು ಅವರು ಬೇಡಿಕೆಯನ್ನು ಮುಂದಿಟ್ಟಾಗ ನಾವು ಕೂಡ ಅದಕ್ಕೆ ಸಮ್ಮತಿಯನ್ನು ಕೊಟ್ಟು ನಾಡಿದ್ದು 8ನೇ ತಾರೀಕಿನಂದು ಅದು ಕೂಡ ಪುಷ್ಪರಥ ಕೂಡ ಸುಮಾರು 14 ಲಕ್ಷದ ವೆಚ್ಚದಲ್ಲಿ ಅದು ನಿರ್ಮಾಣ ಆಗಿ ಸಮರ್ಪಣೆಗೊಳ್ಳಿಕ್ಕಿದೆ. ಇನ್ನೊಂದು ವಿಷಯವನ್ನು ನಾನು ಇಲ್ಲಿ ಪ್ರಸ್ತಾಪ ಮಾಡಬೇಕು. ಮಾನ್ಯ ಶ್ರೀ ಗಣೇಶ್ ಗೌಡ ಅವರು, ಬೆನಕ ಕನ್ಸ್ಟ್ರಕ್ಷನ್ ಗಣೇಶ್ ಗೌಡ ಅವರು ಇಡೀ ಇಷ್ಟೆಲ್ಲ ಕೆಲಸ ಆಗುವಾಗ ಇಡೀ ಸಿವಿಲ್ ವರ್ಕ್ಸ್ನ ಒಂದು ಕಾಮಗಾರಿಗಳ ಒಂದು ನೇತೃತ್ವವನ್ನು ವಹಿಸಿದವರು ಗಣೇಶ್ ಗೌಡ ಅವರು. ಅವರ ಒಂದು ರೀತಿಯ ಯಾವುದೇ ಉದ್ವೇಗಕ್ಕೆ ಒಳಗಾಗದೆ ಎಲ್ಲವನ್ನು ಬಹಳ ಸಮಚಿತ್ತದಿಂದ ನೋಡಿಕೊಂಡು ಕೆಲಸವನ್ನು ಮುಂದುವರಿಸುವಂತಹ ರೀತಿ ಅದ್ಭುತವಾದಂಥದ್ದು. ಯಾವುದೇ ಒತ್ತಡಗಳಿಗೆ ಒಳಗಾಗದೆ ಈ ಕೆಲಸಗಳನ್ನು ಬಹಳ ಒಳ್ಳೆ ರೀತಿಯಿಂದ ಮಾಡಿಕೊಟ್ಟಂಥದ್ದು ಶ್ರೀ ಗಣೇಶ್ ಗೌಡ ಅವರು. ಅದರ ಜೊತೆಗೆ ಅವರು ಪುಷ್ಪರಥ ಸಮರ್ಪಣೆ ಕೂಡ ಮಾಡಿದ್ದಾರೆ. ಅವರಿಗೆ ವಿಶೇಷವಾದ ಕೃತಜ್ಞತೆಗಳನ್ನು ಮುಕ್ತೇಶ್ವರದ ನೆಲೆಯಲ್ಲಿ ನಾನು ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ. ಓಕೆ ಸರ್, ಬಹಳ ವಿಸ್ತಾರವಾಗಿ ನಿಮ್ಮ ಬಾಲ್ಯವನ್ನು ಕೊಂಚ ಮಟ್ಟಿಗೆ ನೆನಪಿಸಿಕೊಂಡು ದೇವಸ್ಥಾನ ಹೇಗಾಗಿದೆ, ಹೇಗಾಗುತ್ತಾ ಇದೆ ಅನ್ನುವಂಥದ್ದನ್ನು ಪರಿಚಯ ಮಾಡಿಕೊಡುವಂಥ ಒಂದು ಪುಟ್ಟ ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ಬಟ್ ನೀವು ಬಹಳ ವಿಸ್ತಾರವಾಗಿ ಹೇಳಿದಿರಿ. ಇಷ್ಟು ಹೊತ್ತು ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ಸರ್. ಮತ್ತು ದೇವಸ್ಥಾನದ ಈ ಒಂದು ಬ್ರಹ್ಮಕಲಶೋತ್ಸವದಲ್ಲಿ ಬಹಳ ದೊಡ್ಡ ಮಟ್ಟಿನ ಯಶಸ್ಸು ಸಿಗಲಿ ಅನ್ನುವಂಥ ಆಶಯದೊಂದಿಗೆ ಈ ಒಂದು ವಿಶೇಷ ಸಂದರ್ಶನವನ್ನು ಕೊನೆಗೊಳಿಸ್ತಿದ್ದೀವಿ ಸರ್. ಕಡೆಯದಾಗಿ ವೀಕ್ಷಕರಿಗೆ ಏನಾದರೂ ಹೇಳೋದಿದ್ರೆ? ಅದೇ, ನಾವು ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡಿರುವುದು ಭಕ್ತಾದಿಗಳಿಗೋಸ್ಕರ. ದೇವರು ಏನು ನಮಗೋಸ್ಕರ ಮಾಡಿ ಅನ್ನುವಂಥದ್ದನ್ನು ಕೇಳೋದಿಲ್ಲ. ಇವತ್ತು ಒಂದು ಅತ್ಯಂತ ಪ್ರಾಚೀನವಾದ ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರ ಒಳ್ಳೆಯ ರೀತಿಯಲ್ಲಿ ಆಗ್ತಾ ಇರುವಂಥದ್ದು ಎಲ್ಲರಿಗೂ ಖುಷಿಯನ್ನು ತಂದಿದೆ. ಇವತ್ತು ಇಷ್ಟೆಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗೋದು ಯಾವಾಗ ಅಂತ ಹೇಳಿದರೆ, ಭಕ್ತಾದಿಗಳು ಆ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾದರೆ ಮಾತ್ರ ಈ ಕಾರ್ಯಕ್ರಮ ಯಶಸ್ವಿ ಅನ್ನುವಂಥದ್ದನ್ನು ನಾವು ಹೇಳ್ಬೋದು. ಹಾಗಾಗಿ ನನ್ನ ವಿನಂತಿ ಇಷ್ಟೆಲ್ಲ ದೊಡ್ಡ ಮಟ್ಟದ ಕಾಮಗಾರಿಗಳು, ಇಲ್ಲೇ ನವೀಕರಣ ಕೆಲಸಗಳು ಆಗಿದೆ. ಈ ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ಮಾರ್ಚ್ 3ರಿಂದ 11ರವರೆಗೆ ನಡೆಯುವಂತಹ ಸಮಯದಲ್ಲಿ ತಾವೆಲ್ಲರೂ ಬರಬೇಕು, ತ್ರಿಕರಣಪೂರ್ವಕವಾಗಿ ಭಾಗವಹಿಸಬೇಕು. ನಮ್ಮ ದೇವಸ್ಥಾನ ನಮ್ಮ ಶ್ರದ್ಧಾ ಕೇಂದ್ರ ಅನ್ನುವಂತಹ ಒಂದು ಭಾವನೆಯಿಂದ ಈ ಕೆಲಸವನ್ನು ತಾವು ನಡೆಸಿಕೊಡಬೇಕು. ನಾನು ಒಬ್ಬನೇ ಮುಂದೆ ನಿಂತು ಯಾವ ಕೆಲಸವೂ ಆಗುವುದಿಲ್ಲ. ನೂರಾರು ಕರಗಳು, ಸಹಸ್ರಾರು ಕೈಗಳು ಸೇರಿದರೆ ಮಾತ್ರ ಈ ಕೆಲಸಗಳು ಆಗಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ನಿಮ್ಮೆಲ್ಲರ ಸಹಕಾರವನ್ನು ಈ ಸಂದರ್ಭದಲ್ಲಿ ಬೇಡಿಕೊಂಡು ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮಗಳಲ್ಲಿ ತಾವೆಲ್ಲರೂ ಭಾಗವಹಿಸಬೇಕು, ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅನ್ನುವಂತಹ ವಿನಂತಿಯನ್ನು ನಾನು ಮಾಡ್ತಾ ಇದ್ದೇನೆ. ಓಕೆ, ಇದು ಉಜಿರೆ ಜನಾರ್ದನ ಸ್ವಾಮಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಮತ್ತು ವಿಜಯ ಗೋಪುರ ಹಾಗೂ ಪುಷ್ಪರಥ ಮತ್ತು ಬ್ರಹ್ಮರಥ ಸಮರ್ಪಣೆಯ ಒಂದು ಕಾರ್ಯಕ್ರಮದ ಅಂಗವಾಗಿ ಮಾಡಿರುವಂಥ ವಿಶೇಷವಾದಂತಹ ಒಂದು ಸಂದರ್ಶನ. ಈ ಸಂದರ್ಶನದಲ್ಲಿ ಭಾಗಿಯಾದಂತಹ ಶತಕೃಷ್ಣ ಪಡ್ವೆಟ್ನವರಿಗೆ ಪ್ರೀತಿಪೂರ್ವಕ ಧನ್ಯವಾದವನ್ನು ಹೇಳ್ತಾ ಈ ಸಂದರ್ಶನವನ್ನು ಕೊನೆಗೊಳಿಸ್ತಾ ಇದ್ದೇವೆ. ಈ ಸಂದರ್ಶನದಲ್ಲಿ ನಮ್ಮ ಜೊತೆಗೆ ಸಹಕರಿಸಿದರು ವನೀಶ್ ಮತ್ತು ಆದಿತ್ಯ ಶೆಟ್ಟಿ ಬಳಂಜ.